ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಉಡುಪಿ ಇದರ ನೂತನ ಆರ್ಥೋಪ್ಟಿಕ್ಸ್ ಕ್ಲಿನಿಕ್, ಲೋ ವಿಷನ್ ಏಡ್ಸ್ ಕ್ಲಿನಿಕ್ ಮತ್ತು ಐ ಟ್ರೇಸ್ ಮತ್ತು ಪೀಡಿಯಾಟ್ರಿಕ್ ಕ್ಲಿನಿಕ್ ಉದ್ಘಾಟನೆಗೊಂಡಿತು. ಉಡುಪಿಯಲ್ಲಿರುವ ಪ್ರಸಾದ್ ನೇತ್ರಾಲಯದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ನೂತನ ಚಿಕಿತ್ಸಾ ಸೌಲಭ್ಯ ವಿಭಾಗಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಇನ್ನು ಆರ್ಥೋಪ್ಟಿಕ್ಸ್ ಕ್ಲಿನಿಕ್, ಲೋ ವಿಷನ್ ಏಡ್ಸ್ ಕ್ಲಿನಿಕ್ ಮತ್ತು ಐ ಟ್ರೇಸ್ ಮತ್ತು ಪೀಡಿಯಾಟ್ರಿಕ್ ಕ್ಲಿನಿಕ್ ಅನ್ನು ಸರ್ವೋದಯ ಸೇವಾ ಟ್ರಸ್ಟ್ ವಡ್ನಗರ ಗುಜರಾತ್ ಇದರ ಚೇರ್ಮನ್ ಸೋಮಪಾಯ್ ಮೋದಿ, ಪೇಜಾವರ ಮಠದ ಯತಿಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದರ ಅಧ್ಯಕ್ಷರಾದ ಡಾ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಉದ್ಘಾಟಿಸಿದರು. ಸಂದರ್ಭ ಮಾತನಾಡಿದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಡಾ ಕೃಷ್ಣ ಪ್ರಸಾದ್ ಮತ್ತು ಅವರ ಪ್ರಸಾದ್ ನೇತ್ರಾಲಯ ಉಡುಪಿಯವರಿಗೆ ಹೆಮ್ಮೆ. ಭಗವಂತನ ಆರಾಧನೆ ಗುಡಿ ಗೋಪುರದಲ್ಲಿ ಮಾತ್ರ ಅಲ್ಲ, ಎಲ್ಲರ ಹೃದಯದಲ್ಲೂ ದೇವರು ಇದ್ದಾನೆ. ಡಾ ಕೃಷ್ಣ ಪ್ರಸಾದರು ಎಲ್ಲರ ಹೃದಯದಲ್ಲಿ ಇರುವ ಕೃಷ್ಣನನ್ನ ಕಂಡಿದ್ದಾರೆ ಎಂದರು. ಉಡುಪಿಯವರಿಗೆಲ್ಲರೂ ಕೂಡ ಅವರು ಒಬ್ಬ ದೊಡ್ಡ ಹೆಮ್ಮೆ. ಕೃಷ್ಣ ಪ್ರಸಾದರು ಅವರ ಈ ಪ್ರಸಾದ ನೇತ್ರಾಲಯ ಭಗವಂತನ ಆರಾಧನೆ ಗುಡಿ ಗೋಪುರಗಳಲ್ಲಿ ನಾವು ಮಾಡ್ತೇವೆ. ಕೃಷ್ಣ ಅಂತಾನೆ ಅಲ್ಲಿ ಮಾತ್ರ ಇರೋದಲ್ಲ, ಈಶ್ವರ ಸರ್ವಭೂತಾನಾಂ ಹೃದಯೇಶ ಎಲ್ಲ ಹೃದಯದೊಳಗೆ ನಾನು ನೆಲೆಸಿದ್ದೇನೆ. ನಮ್ಮ ಕೃಷ್ಣ ಪ್ರಸಾದರು ಹಾಗೆ ಕೃಷ್ಣನನ್ನು ಗುಡಿ ಗೋಪುರಗಳನ್ನು ಕಾಣ್ತಾರವರು. ಅಷ್ಟಕ್ಕೆ ನಿಲ್ಲದೆ ಎಲ್ಲರ ಹೃದಯದೊಳಗಿರುವ ಕೃಷ್ಣನನ್ನು ಕಂಡಿದ್ದಾರೆ. ಆ ನೆಲೆಯಲ್ಲಿ ಅವರು ಸಾಧ್ಯ ನಮ್ಗೆ ಯಾರಿಗಾದ್ರೂ ಸಾಧ್ಯ ಕಲ್ಪನೆ ಮಾಡೋದು ಸಾಧ್ಯ ಇಲ್ಲ. ಅಷ್ಟು ದೂರದ ಊರಿಗೆ ಹೋಗಿ ತಾವು ತಮ್ಮ ಕೈಯಿಂದ ಖರ್ಚು ಮಾಡಿಕೊಂಡು ಹೋಗಿ ಅಷ್ಟು ಮಂದಿಯ ಒಂದು ಸೇವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಯಾವೊಬ್ಬ ವ್ಯಕ್ತಿಯ ಸೇವೆ ಮಾಡಿದ್ದಲ್ಲ, ಆ ಜನಾರ್ದನ ಕೃಷ್ಣನ ಸೇವೆಯನ್ನು ಅವರು ಮಾಡಿದ್ದಾರೆ. ಕೃಷ್ಣನ ಅನುಗ್ರಹ ಅವರ ಬದುಕಿನ ಉದ್ದಕ್ಕೂ, ಅವರ ಸಂಶಯ ಉದ್ದಕ್ಕೂ ನಿರಂತರವಾಗಿರಲಿ. ಅವರ ಬದುಕಿನಲ್ಲಿ ಇಂತಹ ಯಶಸ್ಸಿನ ಮೇಲುಗಲ್ಲುಗಳು ಮೇಲಿಂದ ಮೇಲೆ ಬೀಳ್ತಾ ಹೋಗಲಿ. ನೂತನ ವಿಭಾಗಗಳನ್ನು ಉದ್ಘಾಟಿಸಿ ಮಾತನಾಡಿದ ಸರ್ವೋದಯ ಸೇವಾ ಟ್ರಸ್ಟ್ ವಡ್ನಗರ ಗುಜರಾತ್ ಇದರ ಚೇರ್ಮನ್ ಸೋಮಪಾಯ್ ಮೋದಿ ಅವರು, ರೋಗಿಗಳಿಗೆ ಉತ್ತಮ ಆರೋಗ್ಯ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಡಾ ಕೃಷ್ಣ ಪ್ರಸಾದ್ ಯಾವತ್ತೂ ಯೋಚಿಸುತ್ತಿರುತ್ತಾರೆ. ಪ್ರತಿಯೊಂದು ನೂತನ ಆವಿಷ್ಕಾರದ ಯಂತ್ರಗಳನ್ನು ಅವರು ತಮ್ಮಲ್ಲಿಗೆ ತಂದು ಅದರ ಮೂಲಕ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನ ಒದಗಿಸುತ್ತಾ ಬಂದಿದ್ದಾರೆ ಎಂದು ಹೇಳಿದರು. और जितने भी नए आविष्कार होते हैं, ये सभी आविष्कारों का जो यंत्र है, मशीन है, वो यहाँ पर लाते हैं और उसके द्वारा मरीजों की सेवा करते हैं. यहाँ इतना बड़ा हॉस्पिटल साइज की दृष्टि से नहीं कह रहा हूँ, हॉस्पिटल में काम करने वाले लोगों के दिल की वजह से मैं कह रहा हूँ. यहाँ से वडनगर डॉक्टर आए थे, उसके साथ उनके स्टाफ के जो पैरामेडिकल स्टाफ थे वो भी 15-20 लोग साथ में आए हुए थे. उन्होंने यहाँ पर क्या तकलीफ है, क्या उसकी कोई बात नहीं देखी है. सिर्फ सेवा सेवा सेवा. और इतने लोगों को चश्मे दिए, ऑपरेशन किए और उनमें से किसी का कोई कॉम्प्लिकेशन नहीं है. 180 लोगों का ऑपरेशन किया. ತದಬಳಿಕ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತನಾಡಿ, ಉಡುಪಿಯಲ್ಲಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯು ಅತ್ಯುತ್ತಮ ಸೇವೆಯನ್ನ ನೀಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರ ಸೇವೆಯನ್ನ ನೀಡಲಿ ಎಂದು ಶುಭ ಹಾರೈಸಿದರು. ಅದು ಜನರಿಗೆ ತೊಂದರೆ ಆಗ್ತದೆ ಅಂತ ಆದ್ರೆ ನಾನು ಅದರಿಂದ ವಾಪಸ್ ಬರ್ತೇನೆ. ಇದು ಅಂತರ್ದೃಷ್ಟಿ ಅಂತ ನಾನು ಹೇಳ್ತಾ ಇರುವಂತದ್ದು. ಯಾವುದೋ ಹಠ ಸಾಧನೆಗೋಸ್ಕರ ನನ್ನ ಹತ್ರ ಅಧಿಕಾರ ಇದೆ ಅಂತ ಹೇಳಿದಕ್ಕೋಸ್ಕರ ನಾನು ಏನು ಮಾಡಿಬಿಡ್ತೇನೆ ಅಂತ ಯೋಚನೆ ಮಾಡಲಿಲ್ಲ. ಜನಕ್ಕೆ ಅದನ್ನು ಅರ್ಥ ಮಾಡಿಸುವುದರಲ್ಲಿ ನಾನು ಸೋತೀನಿ. ಎಷ್ಟು ವಿಶಾಲವಾದಂಥ ದೃಷ್ಟಿಕೋನದಿಂದ ಓಪನ್ ಮೈಂಡೆಡ್ ಅಂತ ಹೇಳ್ತಾರೆ, ಅಂಥ ಜನಗಳು ನಮಗೆ ಬೇಕು ಅಂತ ರೀತಿಯಲ್ಲಿ ಒಂದು ದೃಷ್ಟಿಕೋನ ಕೊಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಕೃಷ್ಣ ಪ್ರಸಾದರ ಜೊತೆಯಲ್ಲಿ ಅದನ್ನು ನಾವು ಎಲ್ಲರೂ ಕೈ ಜೋಡಿಸಬೇಕಾಗಿದೆ. ಈ ದೇಶ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ದೇಶ ಆಗಬೇಕು ಅಂತ ಹೇಳುವಂಥದ್ದು ಇವತ್ತು ಜಗತ್ತಿನ ಆಸೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾ ಕೃಷ್ಣ ಪ್ರಸಾದ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೆಲವೊಂದು ವಿಶೇಷ ವಿಭಾಗಗಳಾದಂಥ ಡಯಾಬಿಟಿಕ್ ಕಣ್ಣಿನ ಚಿಕಿತ್ಸೆ, ಕಣ್ಣಿನ ಲೇಸರ್ ಚಿಕಿತ್ಸೆ
ಮುಂತಾದ ಕಾರ್ಯಕ್ರಮಗಳು ಮತ್ತೆ ನನ್ನ ಆಸ್ಪತ್ರೆಯಲ್ಲಿ ಬಹಳಷ್ಟು ಗಣ್ಯಾತಿ ಕಣ್ಣೀರು ಬಂದು ಕಣ್ಣಿನ ಚಿಕಿತ್ಸೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಇದರ ಜೊತೆಗೆ ನಮ್ಮ ಅಂಗಸಂಸ್ಥೆ ಅಂತ ಹೇಳಿದ್ರೆ ಅದು ನೇತ್ರಜ್ಯೋತಿ ಚಾರಿಟಬಲ್ ಟ್ರಸ್ಟ್. ನೇತ್ರಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಾವು ಈಗಾಗಲೇ ಒಂದು 20 ಲಕ್ಷಕ್ಕಿಂತ ಹೆಚ್ಚು ಕಣ್ಣಿನ पेशेंट अनु परीक्षा ಮಾಡಿದ್ದೇನೆ. ಇವತ್ತು ಸಮೇತ ನಮ್ಮದು 4 डिफरेंट जगह में हमारा कैंप हो रहा है. आज भी हमारा 25 स्टाफ लोग अभी भी कैंप में काम कर रहे हैं. वो भी उसको भी आज हमारा ये प्रोग्राम के लिए अटेंड नहीं हो पाए क्योंकि पहले से ही फिक्स हुआ था. क्योंकि उधर गरीब लोग वेट कर रहे हैं, उसको तो हम पीछे भेजेंगे तो अच्छा नहीं होता, इसलिए वो तो कंटिन्यू कर रहे हैं. ಈ ಸಂದರ್ಭದಲ್ಲಿ ಜ್ಯೋತಿಷ್ಯ ಶಿರೋಮಣಿ ಶ್ರೀ ವಿದ್ವಾನ್ ಕವ್ಯಾಡಿ ಜಯರಾಮಾಚಾರ್ಯ, ಇಂಧನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ವಿ ಸುನಿಲ್ ಕುಮಾರ್, ಮಾಹೆ ಮಣಿಪಾಲದ ಸಹ ಕುಲಾಧಿಪತಿಗಳಾದ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್, ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರಾದ ಶ್ಯಾಮಲಾ ಕುಂದರ್, ಉದ್ಯಮಿಗಳಾದ ಪುರುಷೋತ್ತಮ್ ಶೆಟ್ಟಿ ಹಾಗೂ ನಿರ್ದೇಶಕರಾದ ರಘುರಾಮ್ ರಾವ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಉಡುಪಿ.